ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವಿಚಾರಗಳು ತಮಗೆಲ್ಲರಿಗೆ ಸ್ಪಷ್ಟತೆ ಇರಬೇಕು. ಸಂಜೆವರೆಗೆ ನಾವೆಲ್ಲರೂ ನಿಮ್ಮ ಜೊತೆ ಇರೋದ್ರಿಂದ ಒಂದೊಂದು ವಿಷಯಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಇವತ್ತು 3 ಜನ ರಾಷ್ಟ್ರ ಗೌರವಿಸುವವರು ನಮ್ಮ ಜೊತೆ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ, ಆಧ್ಯಾತ್ಮಿಕ ಕೇಂದ್ರದಲ್ಲಿ ಅಪಾರವಾದಂಥ ಅನುಭವ ಮತ್ತು ಆಸಕ್ತಿ ಇರುವವರು. ಈ ಭಾರತ ದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಗೋಹತ್ಯೆ ಮಸೂದೆ ನಿಯಂತ್ರಣವನ್ನು ಜಾರಿಗೆ ತಂದಿರುವ ಕೀರ್ತಿ ಯಾರಿಗಿದ್ರೆ ಕೇಳಿದರೆ ಅದು ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ತದೆ. ಅಂತ ಕ್ರಾಂತಿಕಾರಿ ಯೋಜನೆಯನ್ನ, ಆಧ್ಯಾತ್ಮಿಕ ಶಕ್ತಿಗೆ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದುಕೊಂಡು ನಮ್ಮ ಭಾವನೆಗಳಿಗೆ ಗೌರವ ಕೊಟ್ಟಿರುವವರನ್ನ, ಮುಖ್ಯಮಂತ್ರಿಗಳನ್ನ ನಾನು ಅತ್ಯಂತ ಗೌರವದಿಂದ ಅಭಿನಂದಿಸುತ್ತಾ, ಈ ಗೋಹತ್ಯೆ ನಿಷೇಧ ಜಾರಿಗೆ ಬರಬೇಕು ಅನ್ನುವುದು ಮಹಾತ್ಮ ಗಾಂಧಿಯವರಿಂದ ಪ್ರಾರಂಭವಾಗಿ ಪರಮ ಪೂಜ್ಯ ಪೇಜಾವರ ಶ್ರೀಗಳಿಂದ ಅನುಮೋದನೆ ಪಡೆದು ಈ ನೆಲದ ರೈತನೊಬ್ಬ ಬದುಕಬೇಕಾದ್ರೆ ಗೋಹತ್ಯೆ ನಿಷೇಧ ಬರಬೇಕು ಅಂತೇಳಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದನ್ನು ನಾವೆಲ್ಲ ರೋಮಾಂಚನದಿಂದ ಕೇಳಿದೆವು. ಅಂತ ಕಾಲ ಇವತ್ತು ಬಂತಲ್ಲ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ಅತ್ಯಂತ ಸಂತೋಷ ಪಡೋಣ ಅನ್ನುವಂಥ ಮಾತಿದೆ. ನಾನು ನಿಮ್ಮನ್ನ ಈ ವಿಧಾನಸೌಧಕ್ಕೆ ಯಾಕೆ ಕರೆದಿದ್ದೇವೆ ಅಂತ ಹೇಳಿದ್ರೆ, ಇನ್ನುಳಿದಂಥ ದಿನಗಳಲ್ಲಿ ನಮ್ಮ ಇಲಾಖೆ ಅತ್ಯಂತ ಪರಿಣಾಮಕಾರಿ ಆಗಬೇಕಾದ್ರೆ, ನಮ್ಮ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನಗಳು ಶುಚಿತ್ವದಿಂದಿರಬೇಕಾದ್ರೆ, ನಮ್ಮ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ದೇವಸ್ಥಾನಗಳು ಅತ್ಯಂತ ಪರಿಣಾಮಕಾರಿಯಾಗಿ ಒಂದು ಧಾರ್ಮಿಕ ಕೇಂದ್ರವಾಗಿ ಕೆಲಸಗಳನ್ನು ಮಾಡಬೇಕಾದ್ರೆ ನೀವೆಲ್ಲರೂ ಅವಿಶ್ರಾಂತವಾಗಿ ದುಡಿಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆಯಲ್ಲಿ ಸಪ್ತಪದಿ ಯೋಜನೆಯನ್ನು ಜಾರಿಗೆ ತಂದೆವು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಬಿಡುಗಡೆ ಮಾಡಿದರು. ಸುಮಾರು 2,500 ಜನ ಮದುಮಕ್ಕಳು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡ್ರು. ನಮ್ಮ ದೇವಸ್ಥಾನದ ಪರವಾಗಿ ಕೊರೋನಾದ ಕಾರಣಗಳಿಗಾಗಿ ಬೇರೆ ಬೇರೆ ಕಾರಣಕ್ಕೆ ಕಡಿವಾಣ ಆಯಿತು. ಈಗ ಅದನ್ನ ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಪುನಃ ಪ್ರಾರಂಭ ಮಾಡಿದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ, ಈ ಸಪ್ತಪದಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಕಾರಣ ಯಾರು ಕೇಳಿದ್ರೆ ಅದು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅನ್ನುವಂಥ ಮಾತುಗಳನ್ನ ದಾಖಲಿಸಬೇಕು ಅಂತ ಅನ್ಸುತ್ತೆ. ಅವರ ಸಾಮೂಹಿಕ ಮದುವೆ, ಸರಳ ಮದುವೆಯನ್ನು ನೋಡಿಕೊಂಡು ನಾವು ಈ ಸರ್ಕಾರದಲ್ಲಿ ಯೋಚನೆ ತಂದೆವು. ಇನ್ನು ಪ್ರತಿ ತಿಂಗಳು 2 ದಿವಸಗಳ ಕಾಲ ಈ ಸಪ್ತಪದಿ ನಡೆಯುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಇವತ್ತು ಗುಡಿ ಪತ್ರಿಕೆಯನ್ನ ಪೂಜ್ಯರಾದಂಥ ರವಿಶಂಕರ್ ಗುರೂಜಿ ಅವರು ಗುಡಿ ಪತ್ರಿಕೆಯನ್ನು ವೀರೇಂದ್ರ ಹೆಗ್ಗಡೆ ಉದ್ಘಾಟನೆ ಮಾಡ್ತಾರೆ. ಆ ಗುಡಿ ಪತ್ರಿಕೆ 30,000 ಜನರಿಗೆ ತಲುಪುತ್ತೆ. ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು, ಎಲ್ಲ ಗ್ರಂಥಾಲಯಗಳಿಗೆ ತಲುಪುತ್ತೆ. ಆ ಗುಡಿ ಪತ್ರಿಕೆಯ ಮೂಲಕ ನಮ್ಮ ಎಲ್ಲ ಇಲಾಖೆಯ ಮುಖವಾಣಿಯಾಗಿ ಒಂದೊಂದು ವಿಚಾರಗಳು ಕೂಡ ಹೊರಹೊಮ್ಮುವಾಗ ನಮ್ಮ ಆಧ್ಯಾತ್ಮಿಕ ವಿಚಾರಗಳು ಜನಸಾಮಾನ್ಯರಿಗೆ ತಲುಪಕ್ಕೆ ಗುಡಿ ಪತ್ರಿಕೆ ಕಾರಣೀಭೂತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಪತ್ರಿಕೆಯನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬಿಡುಗಡೆ ಮಾಡ್ತಾರೆ. ನಮ್ಮ ಈ ಇಲಾಖೆಯನ್ನ, ನಮ್ಮ ಪೂರ್ಣ ಇಲಾಖೆಯನ್ನ ತಂತ್ರಜ್ಞಾನದ ಒಳಗೆ ತರ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಕಡತ ಎಲ್ಲಿದೆ ಅಂತ ಯಾರು ಹುಡುಕಬೇಕಾಗಿಲ್ಲ. ಇಮೇಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಮ ಕಡತ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನ ರವಿಶಂಕರ್ ಗುರೂಜಿ ಅವರು ಉದ್ಘಾಟನೆ ಮಾಡ್ತಾರೆ. ತಮಗೆ ಗೊತ್ತಿರಲಿ, ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಯೋಗ ಮತ್ತು ಅಧ್ಯಾತ್ಮಕ್ಕೆ ಮತ್ತೊಂದು ಹೆಸರು ಯಾವ್ದಾದ್ರು ಇದ್ರೆ ಅದು ರವಿಶಂಕರ್ ಗುರೂಜಿ ಅಂತ ನಾವೆಲ್ಲ ಕರೆಯೋರು. ಅಂತ ಪುಣ್ಯಾತ್ಮನಿಂದ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅನ್ನೋದು ನಮ್ಮ ಮನಸ್ಸೊಳಗಿರುವಂತಹ ವಿಚಾರಗಳು. ನಮ್ಮ ಅರ್ಚಕರಿಗೆ ವಿಮಾ ಸೌಲಭ್ಯವನ್ನು ತರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 34,566 ದೇವಾಲಯಗಳಲ್ಲಿರುವಂತಹ ಅರ್ಚಕರಿಗೆ ವಿಮಾ ಸೌಲಭ್ಯವನ್ನು ತರ್ತೇವೆ. ಅವರಿಗೆ ಆರೋಗ್ಯ ವಿಮೆ ಮಾತ್ರ ಅಲ್ಲ, ಅವರೆಲ್ಲರೂ ದುರ್ಮರಣ ಹೊಂದಿದ್ರೆ ಅವರಿಗೆ ಪರಿಹಾರ ಕಟ್ಟಲಿಕ್ಕೆ ಯೋಜನೆ ತರ್ತಾ ಇದ್ದೇವೆ. 65 ವರ್ಷ ಮೀರಿದಂತ ಅರ್ಚಕರಿಗೆ ಪಿಂಚಣಿಯನ್ನು ತರುವಂತಹ ಯೋಜನೆ ನಾವು ರೂಪಿಸ್ತಾ ಇದ್ದೇವೆ. ಇದೆಲ್ಲವೂ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾಗಿದೆ. ಯಾರು ಕೇಳಿದ್ರೆ ಅದು ನಿಮ್ಮ ಮೂಲಕ. ಕರ್ನಾಟಕದಲ್ಲಿ ನಮ್ಮ ಇಲಾಖೆ ಗೌರವದಿಂದ ತಲೆ ಎತ್ತಿ ಸ್ವಾಭಿಮಾನದಿಂದ ನಮ್ಮ ಧಾರ್ಮಿಕ ಇಲಾಖೆಯ ಮೂಲಕ ಸಮಾಜ ಕಟ್ಟುವಂತ ಕೆಲಸಗಳನ್ನು ನಾವು ಮಾಡ್ತೇವೆ. ಯಡಿಯೂರಪ್ಪನವರ ಆಶೀರ್ವಾದ ನಮಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳುವಾಗ ಅದರ ಪೂರ್ಣ ಜವಾಬ್ದಾರಿ ಜಿಲ್ಲೆಯಿಂದ ಬಂದಿರುವಂತ ನಿಮಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅನೇಕರು ದೂರುಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ಧಾರ್ಮಿಕ ಪರಿಸ್ಥಿತಿನ ಸಭೆ ಆಗ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಆದೇಶ ಕೊಟ್ಟಿದ್ದೇವೆ. ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ ನಿಮ್ಮ ಜಿಲ್ಲಾಧಿಕಾರಿ ನಿಮ್ಮೆಲ್ಲರನ್ನ ಕರೆದು ಪ್ರತಿ ತಿಂಗಳು ಧಾರ್ಮಿಕ ಪರಿಷತ್ ಸಭೆ ಕರಿಬೇಕು ಅನ್ನುವಂತ ಸೂಚನೆಯನ್ನು ಕೊಡಲಾಗಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಾವು ಕೆಲಸಗಳನ್ನು ಮಾಡಬೇಕು ಅನ್ನುವಂತ ನೆನಪುಗಳನ್ನು ಮಾಡ್ಲಿಕ್ಕೋಸ್ಕರ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಹೊಣೆಗಾರಿಕೆ ಹೇಗಿರಬೇಕು ಅನ್ನೋದನ್ನು ನೆನಪು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ನಂತರ ಗುರುರಾಜ್ ಕರ್ಜಿ ಅವರು ಅರ್ಧ ಗಂಟೆಗಳ ಕಾಲ ಮಾತನಾಡಿ ನಮ್ಮ ಜವಾಬ್ದಾರಿ ಬಗ್ಗೆ ನೆನಪು ಮಾಡ್ತಾರೆ. ಸೂರ್ಯನಾರಾಯಣ ಕಶಕೋಡಿ ಅವರು ಅರ್ಧ ಗಂಟೆಗಳ ಕಾಲ ಪೂಜಾ ಪದ್ಧತಿಗಳು ಮತ್ತು ಜವಾಬ್ದಾರಿಗಳು ಹೇಗಿರಬೇಕು ಅಂತ ಹೇಳ್ತಾರೆ. ನಂತರ ರಾಜ್ಯದ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ರವಿ ಅವರು ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸಂಜೆ ಸುರೇಶ್ ಕುಮಾರ್ ಅವರು ಸಮಾರೋಪ ಮಾಡ್ತಾರೆ. ನಮ್ಮ ಮಟ್ಟಿ ಕಾನೂನು ತಜ್ಞರಾದಂತಹ ಮಟ್ಟಿ ಅವರು ನಿಮಗೆ ಕಾನೂನು ಕಾಯ್ದೆಗಳು ಹೇಗಿರಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ವಿಚಾರಗಳನ್ನು ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾಳೆ ನಾವು
ನಮ್ಮ ಜಿಲ್ಲೆಗೆ ಹೋದಾಗ ಪ್ರತಿ ದೇವಸ್ಥಾನಗಳು ಹೇಗಿರಬೇಕು, ಪೂಜಾ ಪದ್ಧತಿ ಹೇಗಿರಬೇಕು, ಕಾನೂನು ಹೇಗಿರಬೇಕು, ಕಾಯ್ದೆ ಹೇಗಿರಬೇಕು ಅನ್ನೋದನ್ನು ಮತ್ತೆ ಯಾರ ಹತ್ರ ಕೇಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಪರಿಣಾಮಕಾರಿಯಾಗಿ ನೀವು ಕೆಲಸ ಮಾಡ್ತೀರಿ ಅನ್ನುವಂಥ ವಿಶ್ವಾಸದಿಂದ ನಮ್ಮ ಇಲಾಖೆಯ ಗೌರವವನ್ನು ಹೆಚ್ಚಿಸ್ತೀರಿ. ಆ ಮೂಲಕ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೈಗಳನ್ನು ಬಲಪಡಿಸ್ತೀರಿ ಅನ್ನುವಂಥ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಕರೆದಿದ್ದೇವೆ. ನಿಮ್ಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಧನ್ಯವಾದ.